ಓಂ ಹ್ರೀಂ ಶ್ರೀ ಅರಿಹಂತ ಭಗವಾನ್ ಶ್ರೀಂದ್ರಾಯ ನಮೋ ನಮಃ. ಎಲ್ಲಿ ತಪಸ್ಸಿರುತ್ತದೆ ಅಲ್ಲಿ ಸಾಧನ ಇರುತ್ತದೆ, ಎಲ್ಲಿ ಸಾಧನ ಇರುತ್ತದೆ ಅಲ್ಲಿ ವೇದನ ಇರುವುದಿಲ್ಲ. ಪೂರ್ವ ಕಾಲದಲ್ಲಿ ಅನೇಕ ಸಾಧುಗಳಿಗೂ ಮುನಿಗಳಿಗೂ ಸಿಂಹ, ಹುಲಿ ಮೊದಲಾದ ದುಷ್ಟ ಪ್ರಾಣಿಗಳು ಅನೇಕ ತೊಂದರೆಗಳನ್ನು ಕೊಟ್ಟರೂ ಸಹ ಅವರು ತಮ್ಮ ಆತ್ಮಚಿಂತನೆಯನ್ನು ಬಿಡಲಿಲ್ಲ. ಅತಿಶಯ ಕೋಮಲವಾದ ಶರೀರವುಳ್ಳ ಸುಕುಮಾರ ಸ್ವಾಮಿಗೆ ದೀಕ್ಷೆ ತೆಗೆದುಕೊಂಡ ಕೂಡಲೇ ಘೋರ ಉಪಸರ್ಗ ಪ್ರಾರಂಭವಾಯಿತು. ಒಂದು ಹೆಣ್ಣು ನರಿಯು ತನ್ನ 2 ಮರಿಗಳೊಡನೆ ಸುಕುಮಾರನ ಪಾದಗಳನ್ನು ತಿನ್ನಲಿಕ್ಕೆ ಆರಂಭಿಸಿತು. ಆದರೂ ಸುಕುಮಾರ ಸ್ವಾಮಿಯು ಧ್ಯಾನದಲ್ಲಿ ಮಗ್ನರಾಗಿದ್ದರು. ಆ ನರಿಗಳು ಅವರ ಹೊಟ್ಟೆಯನ್ನು ಹರಿದಾಗ ಅವರ ಪ್ರಾಣ ಪಕ್ಷಿಯು ಹಾರಿ ಹೋಯಿತು. ಆದರೆ ಅವರು ಆತ್ಮ ಧ್ಯಾನವನ್ನು ಬಿಡಲಿಲ್ಲ. ಇಂಥ ಭಯಂಕರ ಉಪಸರ್ಗವನ್ನು ಸಹನ ಮಾಡಿ ಅಪೂರ್ವ ಧೈರ್ಯವನ್ನು ಪ್ರಕಟಿಸಿ ತನ್ನ ಆತ್ಮಕಲ್ಯಾಣವನ್ನು ಮಾಡಿಕೊಂಡರು. ಇಂಥ ಸಂಕಟಗಳ ಮುಂದೆ ನಮಗೆ ಆಗುವ ಈ ವೇದನೆಗಳು ತೀರ ಅಲ್ಪವೆನಿಸುತ್ತದೆ. ಸುಕೌಶಲ ಸ್ವಾಮಿಯನ್ನು ಸ್ವತಃ ಅವರ ತಾಯಿಯ ಜೀವವೇ ಹೆಣ್ಣು ಹುಲಿಯಾಗಿ ಜನಿಸಿ ಅವರನ್ನು ಭಕ್ಷಣೆ ಮಾಡಿತು. ಆದರೂ ಕೂಡ ಅವರು ತಮ್ಮ ವ್ರತದಿಂದ ಚ್ಯುತರಾಗಲಿಲ್ಲ. ಗಜಕುಮಾರ ಸ್ವಾಮಿಗೆ ಅವರ ಶತ್ರುಗಳು ಮೈತುಂಬ ಮೊಳೆಗಳನ್ನು ಹೊಡೆದು ತೂತು ಕೆಡವಿದ್ದರು. ಆದರೂ ಕೂಡ ತಮ್ಮ ವ್ರತದಿಂದ ಚ್ಯುತರಾಗಲಿಲ್ಲ. ಸನತ್ ಕುಮಾರನೆಂಬ ಮುನಿಯ ಶರೀರದಲ್ಲಿ ಕೆಮ್ಮು, ಜ್ವರ, ಕಫ, ತೀವ್ರ ಹಸಿವು, ಓಕರಿಕೆ, ಕಣ್ಣಿನ ಶೋಲಿ, ಉದರ ಮೊದಲಾದ ಅನೇಕ ರೋಗಗಳು ಉತ್ಪನ್ನವಾದವು. ಅವುಗಳ ವೇದನೆಯನ್ನು ಅವರು 100 ವರ್ಷಗಳವರೆಗೆ ಸಾಮ್ಯ ಭಾವದಿಂದ ಸಹನ ಮಾಡಿ ವ್ರತಗಳನ್ನು ಪಾಲಿಸಿದರು. ಯಣಿಕ ಪುತ್ರನನ್ನು ಕೆಲವು ಜನ ದುಷ್ಟರು ದೋಣಿಯಲ್ಲಿ ಕೂಡಿಸಿ ಒಯ್ದು ಗಂಗಾ ನದಿಯಲ್ಲಿ ಮುಳುಗಿಸಿದರು. ಆದರೂ ಕೂಡ ಅವರು ತಮ್ಮ ಆರಾಧನೆಯನ್ನು ಬಿಡಲಿಲ್ಲ. ಭದ್ರಬಾಹುಮುನಿಗೆ ತೀವ್ರ ಹಸಿವೆಯ ರೋಗ ಉತ್ಪನ್ನವಾದಾಗ ಅವರು ಅವಮೌದರ್ಯ ತಪದ ಪ್ರತಿಜ್ಞೆಯನ್ನು ಮಾಡಿದರು. ಎಷ್ಟೊಂದು ದುಃಖವಿದ್ದರೂ ಸಹಿತ ತನ್ನ ಸಾಧನೆಯನ್ನು ಬಿಡಲಿಲ್ಲ. ಲಲಿತ ಘಟೆ ಎಂಬ ಹೆಸರಿನ ಪ್ರಸಿದ್ಧವಾಗಿರುವ 32 ಮುನಿಗಳು ಕೌಸಾಂಬಿ ನದಿಯ ಪ್ರವಾಹದಲ್ಲಿ ತೇಲಿ ಹೋದರು. ಆದರೂ ಕೂಡ ಧ್ಯಾನದಿಂದ ಚ್ಯುತರಾಗಲಿಲ್ಲ. ಇದರ ಮುಂದೆ ನಮ್ಮ ಕಷ್ಟವು ಏನೂ ಇಲ್ಲ. ಚಂಪಾನಗರ ಹೊರಗಿನ ಮಗ್ಗಲು ಇರುವ ಗಂಗಾ ನದಿಯ ತೀರದಲ್ಲಿ ಧರ್ಮಘೋಷ ಮುನಿಯು 1 ತಿಂಗಳ ಉಪವಾಸದ ಪ್ರತಿಜ್ಞೆಯನ್ನು ಮಾಡಿದ್ದರು. ವೇದನೆಯಿಂದ ಅವರ ಪ್ರಾಣವು ಹೋಯಿತು. ಆದರೂ ಕೂಡ ಅವರು ವ್ರತ ಭಂಗ ಮಾಡಲಿಲ್ಲ. ಶ್ರೀಧರ ಮುನಿಗೆ ಪೂರ್ವ ಜನ್ಮದ ವೈರದಿಂದ ಒಬ್ಬ ದೇವನು ವಿಕ್ರಿಯ ವೃದ್ಧಿಯಿಂದ ಭಯಂಕರ ಶೀತ ವೇದನೆಯನ್ನು ಉಂಟು ಮಾಡಿದ್ದನು. ಆದರೂ ಕೂಡ ಮುನಿರಾಜರ ಮನಸ್ಸು ಚಂಚಲವಾಗಲಿಲ್ಲ. ಧ್ಯಾನದಲ್ಲಿ ನಿಶ್ಚಲರಾಗಿ ಮುಕ್ತಿಯನ್ನು ಪಡೆದುಕೊಂಡರು. ವೃಷಭಸೇನ ಮುನಿಯು ಬಿಸಿಲಿನಿಂದ ಕಾಯ್ದ ಕಲ್ಲಿನ ಮೇಲೆ ಕುಳಿತುದರಿಂದ ಉಷ್ಣ ಗಾಳಿಯಿಂದಲೂ ಸೂರ್ಯನ ಬಿಸಿಲಿನಿಂದಲೂ ಅತ್ಯಂತ ತಾಪವಾದರೂ ಸಹಿತ ಅವರು ತಮ್ಮ ಧ್ಯಾನವನ್ನು ಬಿಡಲಿಲ್ಲ. ರೋಹೇಡ ಎಂಬ ನಗರದಲ್ಲಿ ಅಗ್ನಿ ರಾಜನ ಕಾರ್ತಿಕಿ ಪುತ್ರನಿಗೆ ಕ್ರೌಂಚನೆಂಬ ಅವನ ವೈರಿಯು ಶಸ್ತ್ರಗಳಿಂದ ಹೊಡೆದನು. ಆಗ ಅವರು ಕಾಯೋತ್ಸರ್ಗ ಧ್ಯಾನ ಮಾಡಿ ಆ ವೇದನೆಯನ್ನೆಲ್ಲ ಅತ್ಯಂತ ಶಾಂತ ಭಾವದಿಂದ ಸಹನ ಮಾಡಿದರು. ಕಾಕಂದಿ ನಗರದಲ್ಲಿ ಅಭಯ ಘೋಷ ಎಂಬ ಮುನಿಯ ಶರೀರವನ್ನು ಚಂಡಬೇಗನೆಂಬ ವೈರಿಯು ಶಸ್ತ್ರದಿಂದ ಕಡಿದು ತುಂಡು ತುಂಡು ಮಾಡಿದನು. ಆದರೆ ಆ ವೇದನೆಯಿಂದ ಅವರು ಹೆದರಿ ಆರಾಧನೆಯನ್ನು ಬಿಡಲಿಕ್ಕೆ ಉದ್ಯುಕ್ತನಾಗಲಿಲ್ಲ. ಅಂತಲೇ ಅವರು ಮುಕ್ತಿಗೆ ಹೋದರು. ವಿದ್ಯುಚ್ಛರ ಎಂಬ ಹೆಸರಿನ ಕಳ್ಳನಿಗೆ ವೈರಾಗ್ಯವಾಗಿ ತಪಸ್ಸನ್ನು ಮಾಡುವಾಗ ಗುಂಗಾಡು ನೊಣಗಳು ಹಾಗೂ ಅನೇಕ ಕ್ರಿಮಿ ಕೀಟಗಳು ಕಡಿದವು. ಆದರೂ ಕೂಡ ಅವರು ದುಃಖದಿಂದ ಕಾತರನಾಗಿ ಧ್ಯಾನವನ್ನು ಬಿಡಲಿಲ್ಲ. ಅಂತಲೇ ಅವನಿಗೆ ಸದ್ಗತಿವಾಯಿತು. ಚಿಲಾತಿ ಪುತ್ರ ಎಂಬ ಮುನಿಗೆ ಪೂರ್ವ ಜನ್ಮದ ವೈರಿಗಳು ಶಸ್ತ್ರದಿಂದ ಶರೀರದ ಮೇಲೆ ಆಘಾತ ಮಾಡಿದರು. ಆ ಗಾಯದಲ್ಲಿ ದೊಡ್ಡ ದೊಡ್ಡ ಹೊಳೆಗಳು ಬಿದ್ದು ಅವು ಸಂಪೂರ್ಣ ಮೈಯನ್ನೆಲ್ಲ ಜಾಳಿಗೆಯಂತೆ ಛಿದ್ರಗೊಳಿಸಿದ್ದವು. ಆದರೂ ಕೂಡ ಆ ವೇದನೆಯನ್ನೆಲ್ಲ ಅತ್ಯಂತ ಶಾಂತ ಪರಿಣಾಮದಿಂದ ಸಹನ ಮಾಡಿ ಉತ್ತಮ ಗತಿಯನ್ನು ಸಂಪಾದಿಸಿದರು. ದಂಡವೆಂಬ ಹೆಸರಿನ ಮುನಿಗೆ ಯಮುನಾ ವಕ್ರವೆಂಬ ಶತ್ರು ಬಾಣದಿಂದ ಹೊಡೆದನು. ಆ ಬಾಣದ ವೇದನೆಯು ಶರೀರದಲ್ಲಿ ತೀವ್ರತರವಾಗಿದ್ದರೂ
ಅದನ್ನು ಶಾಂತ ಭಾವದಿಂದ ಸಹನ ಮಾಡಿ ಆರಾಧನೆಯನ್ನು ಸಾಧಿಸಿದರು. ಕುಂಭಕಾರಕಟ ಎಂಬ ಹೆಸರಿನ ನಗರದಲ್ಲಿ ಅಭಿನಂದನ ಮೊದಲಾದ 500 ಮುನಿಗಳನ್ನು ಗಾನದಲ್ಲಿ ಹಾಕಿ ಹಿಂಡಿದರು. ಆದರೂ ಅವರು ತಮ್ಮ ಸಮಾಧಿಯು ಭಂಗವಾಗಿಗೊಡಲಿಲ್ಲ. ಅವರ ಮುಂದೆ ನಿಮಗೆ ಆಗುವ ವೇದನೆಯು ಎಂಥದ್ದು? ಚಾಣಕ್ಯನೆಂಬ ಮುನಿಗೆ ಸುಬಂಧುವೆಂಬ ವೈರಿಯು ಆಕಳ ಕೊಟ್ಟಿಗೆಯಲ್ಲಿ ಹಾಕಿ ಹೊರಗೆ ಬೆಂಕಿಯನ್ನು ಹಚ್ಚಿ ಸುಟ್ಟನು. ಆದರೆ ಆ ವೇಳೆಯಲ್ಲಿಯೂ ಕೂಡ ಆ ಮುನಿಯು ಪ್ರಾಯೋಪಗಮನ ಸನ್ಯಾಸವನ್ನು ಧಾರಣ ಮಾಡಿದ್ದರು. ಅದರಿಂದ ಅವರು ಚಂಚಲನಾಗಲಿಲ್ಲ. ಕುಲಾಲ ಎಂಬ ಊರ ಹೊರಗಿನ ವನದಲ್ಲಿ ವೃಷಭಸೇನಾದಿ ಮುನಿಗಳು ತಮ್ಮ ಸಂಘ ಸಹ ಇಳಿದಿದ್ದರು. ಆ ವನಕ್ಕೆ ರಿಷ್ಕಾಮ ಎಂಬ ಹೆಸರಿನ ಒಬ್ಬ ಶತ್ರು ಬೆಂಕಿಯನ್ನು ಹಚ್ಚಿದನು. ಅದರಿಂದ ಆ ಎಲ್ಲ ಮುನಿಗಳು ಸುಟ್ಟು ಹೋದರು. ಆದರೂ ತಮ್ಮ ವೃತ್ತಗಳಿಂದ ಅವರು ಚ್ಯುತರಾಗಲಿಲ್ಲ. ಒಟ್ಟಿನಲ್ಲಿ ಈ ಪ್ರಕಾರ ಅನೇಕ ಭಯಂಕರ ವೇದನೆಗಳನ್ನು ಇಲ್ಲಿಯವರೆಗೆ ದೊಡ್ಡ ದೊಡ್ಡ ವೀರ ಪುರುಷರು ಸಹನ ಮಾಡಿದ್ದಾರೆ. ಅವರೆಲ್ಲರಿಗಿಂತಲೂ ನಿಮಗೆ ಆಗುತ್ತಿರುವ ವೇದನೆ ಎಷ್ಟು ಹೆಚ್ಚು ಇದ್ದಿತ್ತು. ಇದರ ಮೇಲಿಂದ ಸಮಾಧಿ ಮರಣವನ್ನು ಸಾಧಿಸಲಿಕ್ಕೆ ಇಚ್ಛೆಯುಳ್ಳವರು ಶ್ರದ್ಧೆಯಿಂದ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಮೇಲೆ ವರ್ಣಿಸಿದ ಎಲ್ಲ ಮುನಿಗಳಿಗೆ ಯಾರು ಸಹಾಯವೂ ಬೀರಲಿಲ್ಲ. ಅವರ ದುಃಖವು ದೂರವಾಗಲೆಂದು ಯತ್ನಿಸುವುದು ಕೂಡ ಸಮೀಪದಲ್ಲಿ ಯಾರೂ ಇರಲಿಲ್ಲ. ಅವರ ದುಃಖವನ್ನು ದೂರವಾಗಲೆಂದು ಯತ್ನಿಸುವವರು ಕೂಡ ಸಮೀಪದಲ್ಲಿ ಯಾರೂ ಇರಲಿಲ್ಲ. ಇಂಥ ಪ್ರಸಂಗದಲ್ಲಿ ಗಾಬರಿಯಾಗದೆ ಧೈರ್ಯದಿಂದಲೂ ಪರಮ ಶಾಂತ ಭಾವದಿಂದಲೂ ಆರಾಧನೆಗಳ ಚಿಂತನೆಯನ್ನು ಮಾಡಿದ್ದರು. ಈಗ ನಿಮಗೆ ಅಂಥ ಉಪಸರ್ಗ ಯಾವ ಪ್ರಾಪ್ತವಾಗಿಲ್ಲ. ನಿಮ್ಮ ಸೇವೆಗಾಗಿ ನಿಮ್ಮ ಬಾಂಧವರು ಸಿದ್ಧರಾಗಿರುತ್ತಾರೆ. ಅಂದ ಮೇಲೆ ನೀವೇಕೆ ಗಾಬರಿಯಾಗುತ್ತೀರಿ? ಹಿಂದೆ ಆಗಿ ಹೋದ ಮಹಾಸಾಧು ಪುರುಷರ ಮೇಲೆ ದುಷ್ಟರು ಭಯಂಕರ ಉಪಸರ್ಗವನ್ನು ಮಾಡಿದ್ದರು. ಅವರನ್ನು ಬೆಂಕಿಯಲ್ಲಿ ಸುಟ್ಟರು, ಪರ್ವತದಿಂದ ನುಗ್ಗಿಸಿದರು, ಶಸ್ತ್ರದಿಂದ ಹೊಡೆದರು, ನೀರಿನಲ್ಲಿ ಮುಳುಗಿಸಿದರು. ಕ್ರೂರ ಪ್ರಾಣಿಗಳು ಕೂಡ ತಿಂದವು. ಅನೇಕ ಪ್ರಕಾರದ ಅಪಶಬ್ದಗಳನ್ನು ಆಡಿ ಮನವನ್ನು ನೋಯಿಸಲಿಕ್ಕೆ ಯತ್ನಿಸಿದರು. ಆದರೂ ಅವರು ತಮ್ಮ ಶಾಂತ ಸ್ವಭಾವವನ್ನು ಬಿಡಲಿಲ್ಲ. ಅವರ ಒಂದು ಅಂಶದಷ್ಟು ಉಪಸರ್ಗವೂ ಕೂಡ ನಿಮಗೆ ಆಗಿಲ್ಲ. ನಿಮ್ಮ ಹತ್ತಿರ ಮನದಲ್ಲಿ ಕರುಣೆಯುಳ್ಳ ಪರಮ ಧರ್ಮೋಪದೇಶ ಮಾಡುವ ಎಲ್ಲ ಜನರು ಪ್ರತ್ಯಕ್ಷ ಇದ್ದಾರೆ. ಪರಿಣಾಮದಲ್ಲಿ ವ್ಯಾಕುಲತೆ ಉತ್ಪನ್ನವಾದಿತೆಂದು ತೋರುವ ಪರಿಸ್ಥಿತಿಯು ಸುತ್ತಲೂ ಇಲ್ಲ. ಚಳಿ, ಬಿಸಿಲು, ಮಳೆ, ಗಾಳಿ ಇವುಗಳ ಉಪದ್ರವವಿಲ್ಲ. ನಿಮಗೆ ಕೇವಲ ತುಸು ರೋಗ ಮತ್ತು ಅಶಕ್ತತೆ ಇವುಗಳಿಂದ ಹಸಿವು ನೀರಡಿಕೆಗಳ ವೇದನೆಯು ಮಾತ್ರ ಆಗುತ್ತಿದೆ. ಸಹಧರ್ಮಿಗಳ ಮುಖದಿಂದ ಹೊರಡುವ ಚಿನ್ನವಾಣಿ ರೂಪದ ಅಮೃತವನ್ನು ಪಾನ ಮಾಡುವ ಕಡೆಗೆ ಮನಸ್ಸನ್ನು ತಿರುಗಿಸಿರಿ. ಅದರಿಂದ ವೇದನೆ ಎಂಬ ವಿಷಯದ ಶಮನವಾಗುತ್ತದೆ, ಮನುಷ್ಯನ ಶಾಂತಿ ಲಭಿಸುತ್ತದೆ, ಪರಿಣಾಮ ನಿರ್ಮಲವಾಗುತ್ತದೆ, ಧರ್ಮದ ವಿಷಯಕ್ಕೆ ಉತ್ಸಾಹ ಉತ್ಪನ್ನವಾಗುತ್ತದೆ, ಪಾಪದ ನಿರ್ಜರೆಯಾಗುತ್ತದೆ, ಭಯವೆನಿಸುವುದಿಲ್ಲ. ನಿಮಗೆ ವೇದನೆಯು ಆಗುತ್ತಿರುವಾಗ ತಳಮಳಗೊಂಡರೆ ಪಾಪ ಬಂಧವಾಗುತ್ತದೆ. ಆ ಪಾಪದಿಂದ ಚತುರ್ಗತಿಯೊಳಗೆ ಯಾವ ಯಾವ ದುಃಖಗಳು ಒದಗಿಸುತ್ತವೆ ಎಂಬುದನ್ನು ವಿಚಾರಿಸಿರಿ. ಅಂದರೆ ಸಂಸಾರದಲ್ಲಿ ಭ್ರಮಣ ಮಾಡುವಾಗ ಈ ಜೀವಕ್ಕೆ ಎಲ್ಲ ಥರದ ದುಃಖಗಳು ಪ್ರಾಪ್ತವಾಗಿಯೇ ಹೋಗಿವೆ ಎಂಬುದು ಗೊತ್ತಾಗುತ್ತದೆ. ನರಕ ತೀರಿಯಂಚೆ ಗತಿಗಳಲ್ಲಿ ಭೋಗಿಸಿದ ದುಃಖವನ್ನಂತೂ ಸರ್ವಜ್ಞನೇ ಅರಿಯಬಲ್ಲನು. ಅದಕ್ಕಿಂತ ಹೆಚ್ಚಿನ ವೇದನೆಯು ಇಲ್ಲಿ ಏನಿದೆ? ಇಲ್ಲಿ ಆ ದೃಷ್ಟಿಯಿಂದ ತೀರ ಕಡಿಮೆ ದುಃಖವಿದೆ, ಅಲ್ಲದೆ ಅತಿ ಕಡಿಮೆ ವೇಳೆಯವರೆಗೆ ಇರುವಂಥವುದಿದೆ. ಈ ಅಲ್ಪ ವೇದನೆಯನ್ನು ಶಾಂತ ಭಾವದಿಂದ ಸಹನ ಮಾಡಲಿಕ್ಕೆ ಬೇಕು. ಈ ಪ್ರಸಂಗದಲ್ಲಿ ವೇದನೆ ಪ್ರಾಪ್ತವಾಗಿದ್ದರೆ ಸಮತಾ ಭಾವದಿಂದ ಸಹನ ಮಾಡಲಿಕ್ಕೆ ಬೇಕು. ಈಗ ಪರಿಣಾಮದಲ್ಲಿ ಕ್ಲೇಶ ಉತ್ಪನ್ನವಾಗಿಗೊಟ್ಟರೆ ಮಾತ್ರ ಕರ್ಮದ ಉದಯವು ನಿಮ್ಮನ್ನು ಬಿಡಲಾರದು. ಸುಖ ದುಃಖದ ವೇದನೆಯಂತೂ ಇದ್ದೇ ಇರುತ್ತದೆ. ವೇದನೆಯಿಂದ ಕೆರಳಿ ನೀವು ಅಪಘಾತಕ್ಕೆ ಒಳಗಾದದ್ದಾದರೆ ನರಕದಲ್ಲಿ ಇದಕ್ಕಿಂತ ಅನಂತಪಟ್ಟು ದುಃಖವನ್ನು ಹೊಂದಬೇಕಾಗುತ್ತದೆ. ಅಲ್ಲದೆ ಅದು ಅಸಂಖ್ಯಾತ ಕಾಲದವರೆಗೆ ಇರುತ್ತದೆ. ತಿರಿಯಂಚೆ ಗತಿಯಲ್ಲಿ ಪಶುಗಳಿಗೆ ಪಾಪದ ಉದಯದಿಂದ ಆಗುವ ದುಃಖದ ಕಲ್ಪನೆಯ ಪ್ರತ್ಯಕ್ಷ ನೋಡಲಿಕ್ಕೆ ದೊರೆಯುತ್ತದೆ. ಅವುಗಳಿಗೆ ಮಾತನಾಡಲಿಕ್ಕೆ ಬರುವುದಿಲ್ಲ. ಹಸಿವೆ, ನೀರಡಿಕೆ, ಶೀತ, ಉಷ್ಣ, ಹೊಡೆತ, ಬಡಿತ, ಅತಿ ಭಾರ ಹೊರಿಸುವುದು, ಮೂಗದಾರ ಹಾಕುವುದು,
ಕಟುಕರ ಕೈಗೆ ಸಿಗುವುದು ಮೊದಲಾದ ಕಷ್ಟಗಳಾಗುತ್ತವೆ. ಆಕಾಶದಲ್ಲಿ ಹಾರಾಡುವಂಥ, ನೀರಿನಲ್ಲಿ ಸಂಚರಿಸುವಂಥ, ಅರಣ್ಯದಲ್ಲಿ ವಾಸ ಮಾಡುವಂಥ ಪಕ್ಷಿ ಹಾಗೂ ಪಶುಗಳು ಪರಸ್ಪರ ಭಕ್ಷಣೆ ಮಾಡುತ್ತವೆ. ತಮ್ಮ ಆಹಾರವನ್ನು ಶೋಧಿಸುತ್ತಿರುವಾಗ ತಮಗಿಂತ ಅಶಕ್ತವಾದ ಪಶು ಪಕ್ಷಿಗಳನ್ನು ಹಿಡಿದು ಭಕ್ಷಣೆ ಮಾಡುತ್ತವೆ. ಯಾರು ದಯಾ ಧರ್ಮವನ್ನು ಸ್ವೀಕರಿಸಿಲ್ಲವೋ, ಯಾರು ಲೋಭದಲ್ಲಿ ಇರುವರೋ, ಯಾರು ಮಾಯಾಚಾರಿ ಇರುವರೋ ಅದರ ಕೃತ್ಯಗಳ ಫಲವೇ ತಿರಿಯಂಚಿ ಯೋನಿಯಲ್ಲಿ ಜನ್ಮ ತಕ್ಕೊಂಡು ದುಃಖ ಭೋಗಿಸಬೇಕಾಗುತ್ತದೆ ಎಂದು ತಿಳಿದು ದಯಾ ಧರ್ಮದ ಆರಾಧನೆಯನ್ನು ಮಾಡಬೇಕು. ಮನುಷ್ಯ ಯೋನಿಯಲ್ಲಿ ಇಷ್ಟ ವಿಯೋಗ ಅನಿಷ್ಟ ಸಂಯೋಗಗಳಿಂದ ಅನಂತ ದುಃಖವು ಪ್ರಾಪ್ತವಾಗುತ್ತದೆ. ಇದಲ್ಲದೆ ನಿರ್ಧನತೆ, ಪರಾಧೀನತೆ, ಸೆರೆಮನೆ ವಾಸ, ಅಪಮಾನ, ಬಡೆತ, ರೋಗ, ಮುಪ್ಪು, ಕುರುಡತ್ವ, ಕಿವುಡತನ, ಕುಂಟತನ, ಹಸಿವು, ನೀರಡಿಕೆ, ಚಳಿ, ಉಷ್ಣಾಂಗೋಪಾಂಗಗಳು ಸೋತು ಹೋಗುವುದು ಮೊದಲಾದ ಸಂಗತಿಗಳ ಮೂಲಕ ದುಃಖವಿರುತ್ತದೆ. ಇದನ್ನು ತಿಳಿದಿರಬೇಕಾಗುತ್ತದೆ. ಕರ್ಮೋದಯದಿಂದ ಮಾನವ ಜನ್ಮದಲ್ಲಿ ಹುಟ್ಟಿರುವಿರಿ. ಈ ಮನುಷ್ಯ ಜನ್ಮದಲ್ಲಿಯೇ ಆತ್ಮಕಲ್ಯಾಣವಿದೆ. ಈ ಮನುಷ್ಯ ಜನ್ಮದಲ್ಲಿಯೇ ಸಲ್ಲೇಖನ ತೆಗೆದುಕೊಳ್ಳುವ ಜ್ಞಾನವಿದೆ. ಧೈರ್ಯ ಧಾರಣ ಮಾಡಿ ಕರ್ಮೋದಯದಿಂದ ಪ್ರಾಪ್ತವಾದಂತಹ ದುಃಖವನ್ನು ಶಾಂತ ರೀತಿಯಿಂದ ಒಮ್ಮೆ ಭೋಗಿಸಿದರೆ ಪುನಃ ನಿಮಗೆ ಇಂಥ ಪರಾಧೀನತೆಯೇ ದುಃಖವನ್ನು ಅನುಭವಿಸುವ ಅವಶ್ಯಕತೆ ಉಂಟಾಗುವುದಿಲ್ಲ. ಈ ಮನುಷ್ಯನ ಶರೀರವು ರೋಗದ ಮನೆಯಾಗಿರುತ್ತದೆ. ರೋಗವಿಲ್ಲದೆ ಜೀರ್ಣವಾದ ಹಾಗೂ ಮಲಮೂತ್ರಗಳಿಂದ ತುಂಬಿದ ಶರೀರವು ನಷ್ಟವಾಗಲಾರದು. ಅಲ್ಲದೆ ಈ ದೇಹದ ಮೇಲಿನ ನಿಮ್ಮ ಮಮತೆಯು ಕಡಿಮೆಯಾಗಲಾರದು. ಈ ರೋಗದಿಂದಲೇ ಧರ್ಮದ ಮೇಲೆ ನಿಮ್ಮ ಶ್ರದ್ಧೆಯು ಅಚಲವಾಗಿ ಕೂಡುವುದು. ಅಲ್ಲದೆ ಈ ರೋಗ ಜನಿತ ವೇದನೆಯೇ ನಿಮ್ಮ ಮೇಲೆ ಉಪಕಾರ ಮಾಡುವುದಕ್ಕೆ ಉಂಟಾಗಿದೆ ಎಂಬುದನ್ನು ಹಿಂದಿನಿಂದ ತಿಳಿದು ಬರುತ್ತದೆ. ಆಗ ನಿಮ್ಮ ಆನಂದವು ಆಕಾಶದಲ್ಲಿ ಹಿಡಿಸಲಿಕ್ಕಿಲ್ಲ. ನೀವು ಇಲ್ಲಿಯವರೆಗೆ ಸಂಸಾರದಲ್ಲಿ ಯಾವ ದುಃಖಗಳನ್ನು ಭೋಗಿಸಿದಿರೋ ಅವೆಲ್ಲವುಗಳ ಅನಂತನೆಯ ಭಾಗದಷ್ಟು ಈ ದುಃಖ